ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದ, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ಅನುರಾಧ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳುವಲ್ಲ. ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಲೋ, ನಾನು ಚೆನ್ನಾಗಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಲ್ಲಿಂದ ಬರ್ತಿದ್ದೀರಾ ನೀವು? ನಾನು ಕದ್ರಿ ಕಂಬಳದಿಂದ ಬರ್ತಾ ಇದ್ದೀನಿ. ಕದ್ರಿ ಕಂಬಳದಿಂದಲ್ಲ? ಅಲ್ಲಿ ಕಂಬಳ ಎಲ್ಲ ಜೋರ? ಕಂಬಳ ಮೊದಲಿತ್ತು, ಈಗ ಒಂದು 10-12 ಇಯರ್ಸ್ ಆಯಿತು, ಅದು ನಿಂತಿದೆ ಈಗ. ನಿಂತಿದೆಯಲ್ಲ? ಓಕೆ. ಆದರೂ ಸಾಧಾರಣ ಈ ಕಡೆ ಮಂಗಳೂರು ಭಾಗದಲ್ಲ ಕಂಬಳ ಎಲ್ಲ ಮಾಡ್ತಾ ಇರ್ತಾರೆ. ಓಕೆ, ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ನಾನು ಇವತ್ತೀಗ ಹೇಗೂ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ, ಸೊ ನಾನು ಮಕ್ಕಳಿಗೆ ಇಷ್ಟ ಅಂತ ಒಂದು ತ್ರಿಕೋನ ಬೈಟ್ಸ್ ಅಂತ ಒಂದು ಸ್ಪೆಷಲ್ ಒಂದು ಸ್ನ್ಯಾಕ್. ನೆಕ್ಸ್ಟ್ ಒಂದು ಸ್ವೀಟ್ ಅಲ್ಲ, ಬ್ರೆಡ್ ರಸ್ಮಲಾಯಿ ಅಂತ. ಓಕೆ, ಅದು ಏನು ಹೆಸರು? ಬ್ರೆಡ್ ರಸ್ಮಲಾಯಿ ಅಲ್ಲ? ಬ್ರೆಡ್ ರಸ್ಮಲಾಯಿ. ಓಕೆ, ಎರಡು ಮಾಡೋಕ್ಕೂ ಅಡುಗೆ ರೂಮ್ಗೆ ಹೋಗಲ್ಲ ಹಾಗಾದ್ರೆ? ಹಾಂ, ಹೋಗಿ. ಓಕೆ, ಬನ್ನಿ. ಓಕೆ, ಎಸ್ ಮ್ಯಾಮ್. ಇವಾಗ ನಾವು ಫಸ್ಟ್ ಯಾವ್ದು ಮಾಡು ಅಂತ ಹೇಳಿದ್ವಿ? ಫಸ್ಟಿಗೆ ಒಂದು ಸ್ನ್ಯಾಕ್ ಮಾಡುವ. ತ್ರಿಕೋನ ಬೈಟ್ಸ್ ಅಲ್ಲ? ಏನೆಲ್ಲ ಬೇಕು ಅದಕ್ಕೆ? ಫಸ್ಟಿಗೆ ನಾನೀಗ 2 ಆಲೂಗಡ್ಡೆ ತಗೊಳ್ಳೋದನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೇನೆ. ರೆಡಿ ಮಾಡಿರ್ತೀರಲ್ಲ? ಕೆಲಸ ನಮಗೆ ಬೇಡ ಅಂತೇಳಿ ನೀವೇ ರೆಡಿ ಮಾಡಿ? ಹೌದು, ರೆಡಿ ಮಾಡಿಕೊಂಡು ಬಂದಿದ್ದೇನೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳುವ. ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಆಲೂಗಡ್ಡೆ, ಬೇಯಿಸಿಟ್ಟ ಆಲೂಗಡ್ಡೆ ಅಲ್ಲ? ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ, ಆಮೇಲೆ ಅಕ್ಕಿ ಹಿಟ್ಟಲ್ಲ? ಓಕೆ. ಅದು ನಮಗೆ ನೋಡಿಕೊಂಡು ಕನ್ಸಿಸ್ಟೆನ್ಸಿಯಲ್ಲಿ ಹಾಕಬೇಕು. ಎಷ್ಟು ನಾವು ಪೊಟೆಟೊ ತಗೊಂಡಿದ್ವಿ ಅಷ್ಟಕ್ಕೆ ಅಂದರೆ ನಾವೀಗ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಬರಿಸಬೇಕು. ಈಗ ನೀರು ಹಾಕ್ಲಿಕ್ಕಿಲ್ಲ. ಓಕೆ, ಅದು ಸಾಕಾಗ್ತದೆ? ಅದು ಸಾಕಾಗ್ತದೆ. ಅದೇ ನೀರಲ್ಲಿ ಇಡಿ. ಓಕೆ, ಅಕ್ಕಿ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟೇ ಹಾಕಿದ್ರೆ ಆಯ್ತಲ್ಲ? ಹೌದು, ಅಕ್ಕಿ ಹಿಟ್ಟು ಸ್ವಲ್ಪ ಈಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ ಚಪಾತಿ ಹಿಟ್ಟಿನ ಹಾಗೆ ಆ ಲೆವೆಲ್ಗೆ ಬರ್ತದೆ. ಅಂದ್ರೆ ಪೊಟೆಟೊದಲ್ಲಿ ನೀರು ಇರುತ್ತೆ ಅಂತ ನೀವು ಹೇಳೋದು? ಹೌದು, ನೀರು ಇರ್ತದಲ್ಲ. ಇದಕ್ಕೆ ನೀವು ಹೆಸರಿಟ್ಟಿದ್ರಲ್ಲ ತ್ರಿಕೋನ ಬೈಟ್ಸ್ ಅಂತ? ಹೌದು. ಅಂದ್ರೆ ನೀವೇ ಇಟ್ಟಿದ್ದ ಅಥವಾ ಹೇಗೆ? ಇದೆ, ನಾನು ಯಾವುದು ಫಸ್ಟ್ ರೆಸಿಪಿ ಮಾಡಿದ ನನ್ನ ಮಗಳದ್ದು ಹೆಸರು. ಅದಕ್ಕೆ ಮಗಳು ಹೆಸರಿಟ್ಟಿದ್ದ? ನಾಮಕರಣ ಮಾಡೋದು ನನ್ನ ಮಗಳು. ನಾಮಕರಣಕ್ಕೆ ನಿಮ್ಮ ಮಗಳು ಬೇಕಲ್ಲ? ಓಕೆ. ಅದಕ್ಕೆ ಅಂದ್ರೆ ತ್ರಿಕೋನ ಅಂತ ಹೇಳಿದ್ರೆ 3 ಭಾಗ ಆತರ? ಹೌದು, ನಮ್ಮ ತ್ರಿಕೋನಕ್ಕೆ 3 ಸೈಡ್ ಇರುದಲ್ವಾ, ಸೊ ಅದಕ್ಕೆ ಈ ಸ್ನ್ಯಾಕಿಗೆ ಅವಳು ಹೆಸರು ತ್ರಿಕೋನ ಬೈಟ್ಸ್ ಅಂತ ಇಟ್ಟಲ್ಲ? ಓಕೆ. ನೋಡಿ ಗಟ್ಟಿ ಆಗ್ತಾ ಬಂದಿದೆ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣಾಗಿ ಈಗ ಸಣ್ಣ ಕಟ್ ಮಾಡಿಕೊಂಡಿದ್ದನ್ನು ಮಿಕ್ಸ್ ಮಾಡುವ. ಆಪ್ಷನಲ್ ನೀರು ಹಾಕ್ಲಿಕ್ಕೆ ಉಂಟಾ? ಬೇಕು ಅಂದಿದ್ರೆ ಹಾಕ್ಬೋದಾ? ಆಪ್ಷನಲ್, ಅದು ತುಂಬಾ ನೀರಾಗಿದ್ರೆ ಬೇಕಾಗ್ತದೆ, ಇದಕ್ಕೆ ಬೇಡ, ಇದರಲ್ಲೇ ಬರ್ತದೆ. ನೆಕ್ಸ್ಟ್ ಈಗ ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ. ಓಕೆ, ಉಪ್ಪು ಇಲ್ಲದಿದ್ರೆ ನಮ್ಮ ಅಡುಗೆ ಇಲ್ಲ. ಓಕೆ. ಬೇರೆ ಏನೆಲ್ಲ ಮಾಡಿದ್ರಿ ಆಲೂಗಡ್ಡೆಯಿಂದ ನೀವು?
ಆಲೂಗಡ್ಡೆಯಿಂದ ಒಂದು ಸ್ಪ್ರಿಂಗ್ ಸಮೋಸ ಅಂತ ಮಾಡಿದ್ದೆ, ಮತ್ತೆ ಆಲೂ ಬೈಟ್ಸ್ ಆ ಥರ. ಆಲೂಗಡ್ಡೆ ಇದ್ರೆ ಯಾವ ಥರ ಬೇಕಾದ್ರೂ ನಿಮಗೆ ಸ್ನ್ಯಾಕ್ ಮಾಡ್ಬೋದು, ಮತ್ತೆ ಪರೋಟ ಮಾಡ್ಬೋದು. ಇನ್ನೀಗ ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಮತ್ತೆ ಕರಿಮೆಣಸಿನ ಹುಡಿ ಹಾಕಬೇಕು. ಓಕೆ, ನಾವು ಮೆಣಸಿನ ಹುಡಿ ಅರುಣಾ ಮಸಾಲೆಯವರ ಮೆಣಸಿನ ಹುಡಿ ಹಾಕ್ತಿದ್ವಿ. ಎಷ್ಟು ಹಾಕಿ? ನಿಮಗೆ ತುಂಬ ಖಾರ ಬೇಕು ಅಂತಂದರೆ ತುಂಬ ಹಾಕಬೇಕು, ಇಲ್ಲಾಂದರೆ ಒಂಚೂರು ಸಾಕು. ಇನ್ನು ಕರಿಮೆಣಸಲ್ಲ? ಕರಿಮೆಣಸಿನ. ಓಕೆ, ಅರುಣಾ ಮಸಾಲೆಯವರ ಕರಿಮೆಣಸಿನ ಹುಡಿ ಎಷ್ಟು? ಸ್ವಲ್ಪ ಸಾಕು? ಸಾಕು. ಎಷ್ಟು ಖಾರ ಎಷ್ಟು ಬೇಕು ಅಷ್ಟಕ್ಕೆ ಮಾಡ್ತೀವಿ. ಹೌದು, ಅಷ್ಟಕ್ಕೆ ಹಾಕಿ. ಕೆಲವರಿಗೆಲ್ಲ ಜಾಸ್ತಿ ಖಾರ ಆಗಲ್ಲ. ಜಾಸ್ತಿ ಖಾರ ಸ್ಪೈಸಿ ಬೇಕು ಅಂತಂದರೆ ಜಾಸ್ತಿ ಖಾರದ ಪುಡಿ ಹಾಕಿ. ಈಗ ನೋಡಿ ಇದು ಆಗ್ತಾ ಬಂದಿದೆ. ಓಕೆ, ಈ ಥರ ನೋಡಿ ಚಪಾತಿ ಹಿಟ್ಟು ಹಾಗೆ ಚೆನ್ನಾಗಿ ಬಂದಿದೆಲ್ಲ. ನೆಕ್ಸ್ಟ್ ಎಂತ ಮಾಡುವ ಹಾಗಾದ್ರೆ? ಈಗ ನಾವು ಒಲೆ ಉರಿಸಬೇಕು, ಡೀಪ್ ಫ್ರೈ ಮಾಡಬೇಕು. ಈಗ ನಿಮಗೆ ಡೀಪ್ ಫ್ರೈ ಬೇಡ ಅಂತಾದರೆ ತವಾದಲ್ಲಿ ಮಾಡ್ಬೋದು, ತವಾದಲ್ಲಿ ಕೂಡ ಮಾಡ್ಬೋದು. ಬಟ್ ಇದು ಡೀಪ್ ಫ್ರೈ ಮಾಡಿದರೆ ರುಚಿ ಜಾಸ್ತಿ ಅಲ್ಲ. ಹಾಗಾದ್ರೆ ನಾನು ಈಗ ಬಾಣಲೆ ಇಡಬೇಕಾ? ಹೌದು. ಓಕೆ, ಹಾಗಾದರೆ ಅಡಿಗೆ ಮಾಡಲಿಕ್ಕೆ ಎಂತ ಮಾಡಬೇಕು ಗೊತ್ತುಂಟಾ? ಫಸ್ಟಿಗೆ ನಾವು ಒಲೆ ಉರಿಸಬೇಕಲ್ಲ? ಒಲೆ ಉರಿಸಬೇಕು. ಅದಕ್ಕೆ ಡೀಪ್ ಫ್ರೈಗೆ ಆಯಿಲ್ ಹಾಕಬೇಕಲ್ಲ? ಆಯಿಲ್ ಹಾಕಿ. ನಾವು ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಈಗ ನೋಡಿ. ಓಕೆ, ಕಲಸಿ ಇಟ್ಟಾಯ್ತು. ಈಗ ಹೌದು, ಆಯಿಲ್ ಅಂತೂ ಇಟ್ಟಾಯ್ತು. ಆಯಿಲ್ ಬಿಸಿ ಮಾಡ್ಲಿಕ್ಕೆ ಇಟ್ಟಾಯ್ತು. ಈಗ ನಾವು ಒಂದು ಬೌಲಲ್ಲಿ ಕಾರ್ನ್ ಫ್ಲೋರ್ ತಗೊಂಡು ಈಗ ಸ್ವಲ್ಪ ನೀರು ಹಾಕಿ ಕಲಸಿ. ಓಕೆ, ಎಷ್ಟು ಹಾಕಲಿ? ಒಂದು ಸ್ವಲ್ಪ ಹಾಕಿ. ನೀವು ಹಾಕ್ತೀರಾ? ಇಲ್ಲ ನೀರು ಹಾಕಿ ಜಾಸ್ತಿ ಹೇಳ್ಬಾರ್ದು. ಹಾಕಿ, ಇಲ್ಲ ಏನಾಗೋದಿಲ್ಲ. ಓಕೆ, ಓಕೆ ನೋಡಿ, ಸಾಕು. ಓಕೆ, ಮತ್ತೆ ಬೇಕಾದರೆ ಹಾಕಿ. ನೀವು ನೀರು ನನ್ನ ಜೊತೆ ಹಾಕಿ ಆಮೇಲೆ ನೀರು ಜಾಸ್ತಿ ಆಗಿ ಅವನು ನೀರು ಹಾಕಿದ್ದು ಅಂತ ಬೊಬ್ಬೆ ಹೊಡಿ ಬರ್ತದೆ. ಇಲ್ಲ, ಕಾರ್ನ್ಫ್ಲೋರ್ಗೆ ನೀವು ನೀರು ಹಾಕಿದ್ರು ಏನು ಇದಾಗುದಿಲ್ಲ, ಯಾಕಂದ್ರೆ ನಮ್ಗೆ ಸ್ವಲ್ಪ ಇದು ಬೈಂಡಿಂಗ್ ಪರ್ಪಸ್. ಹೌದು, ಮೇಲಿಂದ ಹೌದು ಬೈಂಡಿಂಗ್. ಈ ಕನ್ಸಿಸ್ಟೆನ್ಸಿಗೆ ಇದು ನಾವು ಕಲಸಿ ಆಯಿತು. ಈಗ ಒಂದು ಸೈಡಲ್ಲಿ ಇಡುವ. ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವಾಗ ಇಟ್ಟಿದ್ದೇವಲ್ವಾ, ಸೊ ಅದನ್ನ ಇದಕ್ಕೆ ಮಿಕ್ಸ್ ಮಾಡಿಡುವ. ಕಾರ್ನ್ಫ್ಲೋರ್ಗೆ ಹಾಕ್ತಿದ್ದೀರಾ? ಕಾರ್ನ್ಫ್ಲೋರ್ಗೆ ಹಾಕ್ಬೇಕೀಗ. ಮತ್ತೆ ನಾವು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಅದಕ್ಕೂ ಆಲ್ರೆಡಿ ನಾವು ಉಪ್ಪು ಹಾಕಿದ್ವಿ. ಅದಕ್ಕೂ ಹಾಕಿದ್ದೇವೆ, ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಒಂಚೂರು ಹಾಕಿದ್ರೆ ಆಯ್ತು. ಸೊ ಇದು ಹಾಗೆ ಇಡುವ. ಇದನ್ನ ಮೊದಲೇ ತ್ರಿಕೋನ ಇದು ಮಾಡ್ಲಿಕ್ಕೆ ಉಂಟಾ ಅಥವಾ? ಹೌದು, ಮೊದಲು ತ್ರಿಕೋನ ಮಾಡಿ. ಈಗ ನೋಡಿ. ಓಕೆ, ಥರ ಫಸ್ಟಿಗೆ ಚೆನ್ನಾಗಿ ಯಾವುದು ಚಪಾತಿ ಥರ? ಹೌದು, ಚಪಾತಿ ಥರ ಮಾಡಿ ಇನ್ನೀಗ ತ್ರಿಕೋನ ಶೇಪ್ ಮಾಡಿ ಬಿಡಬೇಕು. ಓಕೆ, ಹಾಗೆ ತ್ರಿಕೋನ ಅಲ್ಲ. ನಾನೇನು ಅಂದ್ಕೊಂಡೆ ನೀವು ಚಪಾತಿ ಥರ ತಳ್ಳಾಗಿ ಮಾಡಿ ಆಮೇಲೆ ತ್ರಿಕೋನ ಟೈಪ್. ಅದು ಮಾಡ್ಬೋದು. ಸೊ ಅದು ನಿಮ್ಮ ಥರ ಕುರ್ಕುರೆ ಬೈಟ್ಸ್ ಆ ಥರ ಆಗ್ತದೆ. ಸೊ ಇದು ಆಲ್ರೆಡಿ ನಾವು ಆಲೂಗಡ್ಡೆ ಬೇಯಿಸಿದ ಕಾರಣ ಜಾಸ್ತಿ ಬೇಯಬೇಕಿಲ್ಲ, ಹಾಗಾಗಿ ಈಗ ದಪ್ಪ ಇದ್ರೂ ನಡೀತದೆ ಅಲ್ಲ? ಅದೇ ನೋಡಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳುವ. ಓಕೆ, ನೋಡಿ ಇದು ಪರ್ಫೆಕ್ಟ್ ತ್ರಿಕೋನ ಬಂತಲ್ಲ. ನೋಡಿ, ತ್ರಿಕೋನ ಶೇಪಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಓಕೆ, ಈಗ ಆಯಿಲ್ ಕೂಡ ಬಿಸಿ ಆಗಿದೆ. ಆಯಿಲ್ ಬಿಸಿ ಆಯಿತು. ಓಕೆ, ಕಾರ್ನ್ಫ್ಲೋರ್ ಮಿಕ್ಸರ್ ರೆಡಿ ಇದೆ. ಒಂದು ಬ್ರೆಡ್, ಅದು ಬ್ರೆಡ್ ಕ್ರಮ್ಸ್. ಓಕೆ, ಈಗ ಮೊದಲು ಓಕೆ ತ್ರಿಕೋನ ಶೇಪ್ ಇದನ್ನು ಕಾರ್ನ್ಫ್ಲೋರ್ ಮಾಡಿಕೊಂಡು ಈ ಬ್ರೆಡ್ ಕ್ರಮ್ಸಲ್ಲಿ ಓಕೆ ರೋಲ್ ಮಾಡಿ. ಓಕೆ, ಇದು ಚೆನ್ನಾಗಿ ಹಿಡಿತದಲ್ಲ ನಾವು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿದಾಗ? ಹೌದು, ಚೆನ್ನಾಗಿ ಬೈಂಡಿಂಗಿಗೆ ನಾವು ಕಾರ್ನ್ಫ್ಲೋರ್ ಯೂಸ್ ಮಾಡ್ತೀವಿ. ಈ ಥರ ಒಂದು ಸಲ ರೆಡಿ ಮಾಡಿಟ್ರೆ ಬೇಗ ಕಾಯ್ಲಿಕ್ಕೆ.
ಓಕೆ, ಎಲ್ಲ ರೆಡಿ ಆಗಿದೆಲ್ಲ ಈಗ? ಎಲ್ಲ ನೋಡಿ, ಎಲ್ಲ ತ್ರಿಕೋನ ಶೇಪಲ್ಲಿ ಬಂದಿದೆ. ತ್ರಿಕೋನ ಶೇಪಲ್ಲಿ ಬಂದಿದೆ. ನೀವು ತ್ರಿಕೋನ ಶೇಪಲ್ಲಿ ಕಟ್ ಮಾಡಿದ ಕಾರಣ ಚೆನ್ನಾಗಿ ಬಂದಿದೆಲ್ಲ? ಚೆನ್ನಾಗಿ ಬಂದಿದೆ. ಈಗ ಆಯಿಲ್ ಅಂತೂ ಬಿಸಿ ಆಗಿದೆ. ಆಯಿಲ್ ಬಿಸಿ ಆಗಿದೆ. ಈಗ ನಾವು ಒಂದೊಂದು ಇದನ್ನು ಓಕೆ, ನಮ್ಮ ತ್ರಿಕೋನ ಬೈಟ್ಸ್ ರೆಡಿ ಆಗ್ತಿದೆ. ಆಯಿಲ್ಗೆ ಬೀಳ್ತಾ ಉಂಟಲ್ಲ ಈಗ? ಓಕೆ, ಜಾಸ್ತಿ ಹೊತ್ತು ಬೇಯಬೇಕು ಅಂತಿಲ್ಲಲ್ಲ? ಅಂದ್ರೆ ಆಲ್ರೆಡಿ ಆಲೂಗಡ್ಡೆ ಬೇಯ್ದಾಗಿದೆ. ಜಸ್ಟ್ ಮೇಲಿಂದ ಬ್ರೌನ್ ಕಲರ್ ಬಂದರೆ ಓಕೆ. ಸ್ವಲ್ಪ ಸಿಮ್ ಮಾಡುವ. ಸಿಮ್ ಮಾಡಿ ಒಂದು 1 ಮಿನಿಟ್. ಓಕೆ, ಇದು ಈವ್ನಿಂಗ್ ಟೈಮ್ ಅಲ್ಲ? ಈವ್ನಿಂಗ್ ಸ್ನ್ಯಾಕ್, ಟೀ ಟೈಮ್, ಕಿಟಿ ಪಾರ್ಟಿ ಇದ್ರೆ ಅದಕ್ಕೂ ಒಳ್ಳೇದಾಗ್ತದೆ. ಇದಕ್ಕೆ ಸ್ವಲ್ಪ ಸಾಸ್ ಹಾಕಿ ಕೂಡ ತಿನ್ಬೋದಲ್ಲ? ಸಾಸ್ ಹಾಗೆ ತಿನ್ಬೋದು, ಹಾಗೆ ತಿನ್ಬೋದು. ಅದು ಗ್ರೀನ್ ಚಟ್ನಿ ನೋಡಿ ಈಗ ಆಗ್ತಾ ಬಂದಿದೆ ಇಲ್ಲಿ. ಓಕೆ, ರೆಡಿ ಆಗ್ತಾ ಬಂತಲ್ಲ. ನೀವು ಫ್ರೀ ಟೈಮಲ್ಲೆಲ್ಲ ಈ ಥರ ಅಡುಗೆಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇರ್ತೀರಾ? ಹೌದು, ಅಡುಗೆ ಎಕ್ಸ್ಪೆರಿಮೆಂಟ್ ಮಾಡಿ ಮನೆಯಲ್ಲೆಲ್ಲ. ಈಗ ಸಮ್ಮರ್ ಹಾಲಿಡೇಸ್ ಆದ್ರಿಂದ ಮಕ್ಕಳಿಗೆಲ್ಲ ಏನಾದ್ರೂ ಬೇಕಾಗ್ತದೆ. ಸಂಜೆ ರಜೆ ಎಲ್ಲ ಏನಾದ್ರು ಮಾಡ್ತಾನೆ ತಿಂತಾನೆ ಇರಬೇಕು. ಹೌದು, ಮತ್ತೆ ಯಾರು ಗೆಸ್ಟ್ ಬರುವಾಗ ಕೂಡ ಬೇಗ ಮಾಡಿ ಕೊಡ್ಬೋದು. ಇದೆಲ್ಲ ರೆಡಿ ಮಾಡಿಟ್ರೆ 1 ದಿವಸ 2 ದಿವಸ ಎಲ್ಲ ತಿನ್ಬೋದಾ ಅಂತಲ್ಲ? ಇಲ್ಲ, ಒಂದೇ ಹೊತ್ತಿಗೆ. ಓಕೆ, ನೋಡಿ ಈಗ ಆಗ್ತಾ ಬಂದಿದೆ ಇಲ್ಲಿ. ಓಕೆ, ರೆಡಿ ಆಯ್ತಲ್ಲ? ಓಕೆ, ನಮ್ಮ ತ್ರಿಕೋನ ಬೈಟ್ಸ್ ರೆಡಿ ಆಗಿದೆ. ನೀವು ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ, ನಾನು ಟೇಸ್ಟ್ ನೋಡೋಕ್ಕೆ ಮಾತ್ರ ಬಾಕಿ ಉಂಟಲ್ಲ. ಓಕೆ, ತ್ರಿಕೋನ ಬೈಟ್ಸ್ ಸರ್ವ್ ಮಾಡಲಿಕ್ಕೆ ಉಂಟಲ್ಲ. ನಾವು ಅದರಲ್ಲಿ ಮಿಕ್ಸ್ ಮಾಡಿದ ಕಾರಣ ಆಯಿಲ್ಗೆ ಏನು ಅದು ಸ್ಪ್ರೆಡ್ ಆಗಿಲ್ಲ. ಏನು ಸ್ಪ್ರೆಡ್ ಆಗೋದು? ಬಿಸಿ ಬಿಸಿಯಾದ ಸ್ಪೈಸಿಯಾದ ತ್ರಿಕೋನ ಬೈಟ್ಸ್ ಆಗಿದೆ. ಸಾಕಾಗಿ ಬಂದಿದೆ. ಅಂದರೆ ನಾರ್ಮಲ್ ಆಗಿ ನಾವು ಆಲೂಗಡ್ಡೆ ಅಂತ ಎಲ್ಲ ಕಡೆ ಸಿಗುತ್ತೆ. ಆಲೂಗಡ್ಡೆಯಿಂದ ಬೇರೆ ಬೇರೆ ಚಿಪ್ಸ್ ಅದೆಲ್ಲ ಮಾಡ್ತಾರೆ. ಈ ತರ ತ್ರಿಕೋನ ಬೈಟ್ಸ್ ಮಾಡಿ ಚೆನ್ನಾಗಿ ತಿನ್ಬೋದಲ್ಲ? ಟೀ ಇದ್ರೆ ಬಿಸಿ ಬಿಸಿ ಟೀ ಒಟ್ಟಿಗೆ ಅವರು ಕಾಫಿ ಒಟ್ಟಿಗೆ ಚೆನ್ನಾಗಿ ಅದಿದ್ರೆ ಇದನ್ನು ಫುಲ್ ಕಾಗ್ಬೋದಲ್ಲ? ಓಕೆ, ಟೇಸ್ಟ್ ನೋಡುವಲ್ಲ ಹಾಗಾದ್ರೆ. ಓಕೆ, ಅನುರಾಧ ಅವರು ಸಾಕಾಗಿರುವಂತಹ ತ್ರಿಕೋನ ಬೈಟ್ಸ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ತ್ರಿಕೋನ ಬೈಟ್ಸ್ ತಯಾರಿಸುವ ವಿಧಾನ: ಮೊದಲು ಬೇಯಿಸಿ ಕಿವುಚಿದ ಆಲೂಗಡ್ಡೆಗೆ ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ತೆಳುವಾಗಿ ಕಲಸಿಕೊಳ್ಳಿ. ಆನಂತರ ನಾದಿಕೊಂಡ ಆಲೂಗಡ್ಡೆಯನ್ನು ದಪ್ಪನೆ ಉಜ್ಜಿಕೊಂಡು ತ್ರಿಕೋಣಾಕಾರದಲ್ಲಿ ತುಂಡು ಮಾಡಿಟ್ಟುಕೊಳ್ಳಿ. ಬಳಿಕ ಕಾರ್ನ್ಫ್ಲೋರ್ನಲ್ಲಿ ಅದ್ದಿ ತೆಗೆದು ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ರುಚಿಕರವಾದ ಗರಿಗರಿಯಾದ ತ್ರಿಕೋನ ಬೈಟ್ಸ್ ರೆಡಿ. ಓಕೆ, ತ್ರಿಕೋನ ಬೈಟ್ಸ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾರ್ಮಲ್ ಆಗಿ ಮಾರ್ಕೆಟಲ್ಲಿ ಸಿಗುವಂತಹ ನಗೆಟ್ಸನ್ನು ತಂದು ನಾವು ಮನೆಯಲ್ಲಿ ಫ್ರೈ ಮಾಡಿ ತಿಂತೇವೆ. ಆದರೆ ನಮಗೆ ಮನೆಯಲ್ಲೇ ಆಲೂಗಡ್ಡೆ ಎಲ್ಲ ರೆಡಿ ಇರುತ್ತೆ. ಈ ಥರ ಆಲೂಗಡ್ಡೆಯ ತ್ರಿಕೋನ ಮಾಡಿ ತಿಂದರೆ ಸೇಮ್ ಅದೇ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ, 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂಸರ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಸ್ ಟೂಸ್, ಮೇಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್. ಎಸ್, ಆವಾಗಲೇ ಅನುರಾಧ ಅವರು ಸ್ಪೆಷಲ್ ಆದ ತ್ರಿಕೋನ ಬೈಟ್ಸ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇವಾಗ ಏನೋ ಇನ್ನೊಂದು ಸ್ಪೆಷಲ್ ಡಿಶ್ ಹೇಳಿಕೊಡ್ತಾ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ.
ಮ್ಯಾಮ್ ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಒಂದು ಸ್ವೀಟ್ ಮಾಡುವ. ಸ್ವೀಟ್ ಅಲ್ಲ, ಬ್ರೆಡ್ ರಸ್ಮಲಾಯಿ. ಬ್ರೆಡ್ ರಸ್ಮಲಾಯಿ ಮಕ್ಕಳ ಫೇವರೇಟ್. ಮಕ್ಕಳ ಫೇವರೇಟ್. ಮಕ್ಕಳಿಗಾಗಿ ಎಲ್ಲ ಇದೆಲ್ಲ ಜಾಸ್ತಿ ಮನೇಲಿ ಮಾಡೋದಾ? ಹೌದು, ಮಾಡಿ. ಇವೆಲ್ಲ ಮಕ್ಕಳಿಗೆಲ್ಲ ಜಾಸ್ತಿ ಇದೆ ಮಾಡೋದು ಕೊಡೋದಾ? ಹಾಂ, ಎಲ್ಲ ಟ್ರೈ ಮಾಡಿ. ಇದೊಂದು ಸ್ಪೆಷಲ್. ಸ್ಪೆಷಲ್. ಓಕೆ, ಎಂತ ಬೇಕಾದ್ರು ಅಷ್ಟೇ. ಈಗ ಫಸ್ಟ್ ಒಂದು ಏನು ಪಾತ್ರೆ ಇಡುವ. ಪಾತ್ರೆನಾ? ಪಾತ್ರೆ ಇಟ್ಟು ಹಾಂ, ಈಗ ಹಾಲು ತಗೊಂಡು ದಪ್ಪ ಹಾಲಲ್ಲ? ಓಕೆ. ನಾನು 2 ಲೋಟ ದಪ್ಪ ಹಾಲು ತಗೊಂಡಿದ್ದೇನೆ. ದಪ್ಪ ಹಾಲು ತಗೊಂಡು 2 ಲೋಟ ತಗೊಂಡಿದ್ರಲ್ಲ? ಹೌದು, 2 ಲೋಟ ದಪ್ಪ ಹಾಲು ತಗೊಂಡಿದ್ದೇನೆ. ಬೇಕು ನೀವು ಸ್ವಲ್ಪ ಬಾಕಿ ಬಿಟ್ಟಿರಲ್ಲ? ಅದು ಸ್ವಲ್ಪ ಮತ್ತೆ ಬೇಕಿದ್ರೆ ಮತ್ತೆ ಬೇಕಾಗ್ತದೆ. ಹಾಕೋದು. ಎಲ್ಲ ನಾವು ಒಮ್ಮೆ ಹಾಕಿ ಮುಗಿಸಬೇಡ. ಹೌದು ಹೌದು. ನಾವಾದ್ರೆ ಒಮ್ಮೆ ಎಲ್ಲ ಹಾಕ್ತೀವಿ. ಹೌದು. ಈಗ ಓಕೆ, ಹಾಲು ಹಾಕಿ ಆಯ್ತಲ್ಲ? ಹಾಲು ಹಾಕಾಯ್ತು. ಈಗ ಹಾಲು ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಸೊ ಈಗ ನಮ್ಮ ಗ್ಯಾಸನ್ನು ಸಿಮ್ ಸ್ಲಿಮ್ ಮಾಡಿಕೊಂಡು. ಮಾಡಿದ್ರೆ ಓಕೆ, ಸ್ಲಿಮ್. ಅಂದರೆ ಇದು ಹಾಲು ಜಾಸ್ತಿ ಕುದಿಬೇಕಾ? ಹಾಲು ಕುದಿಬೇಕು ಸ್ವಲ್ಪ. ಅದು ಹಾಂ, ಹಾಲು ಗಟ್ಟಿ ಆಗಬೇಕಾ? ದಪ್ಪ ಬರಬೇಕು. ಓಕೆ ಓಕೆ ಓಕೆ. ಹಾಂ, ಅದಕ್ಕೆ ನೀವು ಸ್ವಲ್ಪ ನೀರು ಹಾಕ್ಲಿಕ್ಕಿಲ್ಲ, ನಾರ್ಮಲ್ ಗಟ್ಟಿ ಹಾಲೇ ಬೇಕು. ಗಟ್ಟಿ ಹಾಲು ತಗೊಂಡ್ರೆ ಬೇಗ ಆಗ್ತದೆ. ಹೌದು ಹೌದು. ಓಕೆ, ಇದೀಗ ನೀವು ಸ್ವಲ್ಪ ಗಟ್ಟಿ ಆಗಲಿ ಅಂತ ಹೇಳೋದಲ್ಲ? ಹೌದು. ಹಾಗಾದ್ರೆ ನೆಕ್ಸ್ಟ್ ಇದ್ರ ಜೊತೆನೆ ಬೇರೆ ಏನಾದ್ರು ಮಾಡ್ಕೊಳ್ಬೋದಾ? ಈಗ ನೋಡಿ, ಈಗ ಗಟ್ಟಿ ಆಗ್ತಾ ಬರುವಾಗ ಹಾಂ, ಓಕೆ, ಇದು ಸ್ವಲ್ಪ ಸ್ಲಿಮ್ಮಲ್ಲಿ ಇರಲಿಲ್ಲ? ಸಿಮ್ಮಲ್ಲಿರಲಿ. ಈಗ ನೀವು ಕೇಳಿದ್ರಲ್ವಾ ಹಾಲು ಯಾಕೆ ಇಟ್ಟದ್ದು ಅಂತ. ಹಾಂ, ಸೊ ನಾನೀಗೊಂದು ಬೌಲಲ್ಲಿ ಹಾಂ, ಕಸ್ಟರ್ಡ್ ಪೌಡರ್ ತಗೊಂಡಿದ್ದೇನೆ. ಕಸ್ಟರ್ಡ್ ಪೌಡರ್. ಓಕೆ. ಈ ಕಸ್ಟರ್ಡ್ ಪೌಡರಿಗೆ ಹಾಲನ್ನು ಹಾಕಿ ಹಾಂ ಹಾಂ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಓಕೆ, ನೀವು ಅದಕ್ಕೆ ಹಾಕ್ತೀರಾ ಅಥವಾ ಅದನ್ನು ಇದಕ್ಕೆ ಹಾಕ್ತೀರಾ? ಓಕೆ, ಅದೆಲ್ಲ ಮಾಡ್ತೀರಲ್ಲ? ಕಸ್ಟರ್ಡ್ ಪೌಡರಿಗೆ ನಾವು ಹಾಲು ಹಾಕಬೇಕು. ಓಕೆ ಓಕೆ ಓಕೆ. ಎಷ್ಟು ಬೇಕೋ ಅಷ್ಟೆಲ್ಲ. ಈಗ ನಾವೀಗ ಕಸ್ಟರ್ಡ್ ಪೌಡರ್ ನಾವು ಹಾಲಿಗೆ ಮಿಕ್ಸ್ ಮಾಡಿ ಆಯ್ತು. ಈಗ ಓಕೆ, ಈಗ ಒಂದು ಸೈಡಲ್ಲಿ ಇಡುವ. ಓಕೆ. ಈಗ ಕುಂಕುಮ ಕೇಸರಿ. ಕುಂಕುಮ ಕೇಸರಿ ಇದನ್ನು ಹಾಲಲ್ಲಿ ನೆನೆಸಿಟ್ಕೊಳ್ಬೇಕು. ಹಾಂ ಹಾಂ ಹಾಂ. ಸೊ ಈ ನೆನೆಸಿಟ್ಕೊಂಡ ಕುಂಕುಮ ಕೇಸರಿಯನ್ನು ನೋಡಿ, ಈಗ ಇಲ್ಲಿ ಹಾಲು ದಪ್ಪ ಆಗ್ತಾ ಬಂದಿದೆ. ಓಕೆ, ನೋಡಿ ಹಾಲು ದಪ್ಪ ಆಗ್ತಾ ಬಂದಿದೆ. ಈಗ ಹೌದು. ಹಾಲು ದಪ್ಪ ಆಗ್ತಾ ಬರುವಾಗ ಈ ನೆನೆಸಿಟ್ಟ ಕುಂಕುಮ ಕೇಸರಿ ಅದಕ್ಕೆ ಹಾಕ್ತಿದ್ದೀರಲ್ಲ? ಇದಕ್ಕೆ ಹಾಕಿಬಿಡ್ಬೇಕು. ಈ ಕುಂಕುಮ ಕೇಸರಿದು ಕಲರ್ ಕೂಡ ಚೆನ್ನಾಗಿ ಹೌದು, ಬರುತ್ತೆ. ಚೆನ್ನಾಗಿದೆಯಲ್ಲ, ಒಂಥರ ಅರೋಮಾ ಕೂಡ ಹಾಂ ಒಳ್ಳೆಯದಿರುತ್ತಲ್ಲ. ಅದನ್ನ ಮೊದಲೇ ಹಾಲಿಗೆ ನಾವು ನೆನೆಸಿಟ್ಕೊಳ್ಬೇಕಲ್ಲ? ಹೌದು, ಒಂದು 2 ಮಿನಿಟ್ಸ್ ಅಲ್ಲಿ ಇಟ್ಟರೆ ಸಾಕು. ಅದು ಕಲರ್, ಅದರದ್ದು ಕಲರ್ ಎಲ್ಲ ಚೆನ್ನಾಗಿ ಕಲಸಿ ಆದ ನಂತರ ಈಗ ನಾವು ಮಾಡಿಟ್ಕೊಂಡ ಕಸ್ಟರ್ಡ್ ಮಿಕ್ಸರ್. ಕಸ್ಟರ್ಡ್ ಮಿಕ್ಸರ್ ಎಲ್ಲ ಹಾಕ್ತೀವಿ. ಈ ಕಸ್ಟರ್ಡ್ ಮಿಕ್ಸರನ್ನು ಇದಕ್ಕೆ ಓಕೆ, ಅದನ್ನು ಕೂಡ ಮಿಕ್ಸ್ ಮಾಡ್ತಿದ್ದೀರಲ್ಲ? ಹಾಲಿಗೆ ಹಾಕುವ. ಓಕೆ, ಇದು ಕಸ್ಟರ್ಡ್ ಮಿಕ್ಸರ್ ಹಾಕುವಾಗ ಹಾಲನ್ನು ಕಡಿಸ್ತಾ ಹಾಕಬೇಕು. ಹಾಂ, ಹೌದಾ? ಅದು ಅಂದರೆ ಅದು ಯಾಕೆ ಹಾಗೆ? ಇಲ್ಲದ್ರೆ ಗಂಟು ಥರ ಆಗ್ತದೆ. ಗಂಟು ಥರ ಆಗ್ತದೆ. ಗಂಟು ಥರ ಆಗ್ತದೆ. ಸೊ ಅದಕ್ಕೆ ನಾವು ಹಾಕುವಾಗ ಓಕೆ, ನಾವು ನೀರು ಮಾಡಿದ್ರು ಕೂಡ ಗಂಟು ಥರ ಆಗ್ತದಾ ಅದು? ಹೌದು, ಗಂಟು ಥರ ಆಗ್ತದೆ. ಓಕೆ, ನೋಡಿ ಈಗ ಸ್ವಲ್ಪ ಗ್ಯಾಸನ್ನು ಜಾಸ್ತಿ ಮಾಡುವ. ಇವಾಗ ಹಾಲು ಸಾಧಾರಣ ದಪ್ಪ ಆಗ್ತಾ ಉಂಟಲ್ಲ? ಈಗ ದಪ್ಪ ಆಗ್ತಾ ಬರುವಾಗ ನಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟ್ ಹಾಕೋದು. ಓಕೆ, ಸಕ್ಕರೆ ಹಾಕೋದು. ಓಕೆ, ನಾನೀಗ 2 ಕಪ್ ಹಾಲು ತಗೊಂಡಿದ್ದೇನಲ್ವಾ, ಸೊ ಒಂದು 3/4 ಕಪ್ ಸಕ್ಕರೆ ಮಾತ್ರ ನಾನು ತಗೊಂಡಿದ್ದೇನೆ. ಓಕೆ, ಸ್ವೀಟ್ ಜಾಸ್ತಿ ಬೇಕಾದ್ರೆ ಜಾಸ್ತಿ ಸಕ್ಕರೆ ಹಾಕ್ಬೋದು. ಓಕೆ, 2 ಕಪ್ಪಿಗೆ 3/4. ನಾನು 3/4 ಕಪ್ ತಗೊಂಡಿದ್ದೇನೆ. ಗ್ಯಾಸನ್ನು ಸಿಮ್ ಮಾಡಿ ಸಕ್ಕರೆ ಕಲಡುವಷ್ಟು. ಓಕೆ ಓಕೆ. ನೀವು ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಿದ್ದೀರಾ ಈಗ? ಅಡುಗೆ ಹೇಗೂ ಒಂದು ಹಾಬಿ ಥರ ಬೇರೆ? ನಾನಂದ್ರೆ ಟ್ಯೂಷನ್ ಕೊಡ್ತಿದ್ದೇನೆ ಮಕ್ಕಳಿಗೆ. 9th ಸ್ಟ್ಯಾಂಡರ್ಡ್ ಮತ್ತೆ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಟ್ಯೂಷನ್ ಕೊಡ್ತೇನೆ. ಒಳ್ಳೆ ಟೈಮಲ್ಲಿ ನೀವು ಟ್ಯೂಷನ್ ಕೊಡ್ತಿದ್ದೀರಾ? ಅಂದರೆ 10th ಎಕ್ಸಾಮ್ ಎಲ್ಲ ಬರುವಾಗ? ನಾನು ಸೈನ್ಸ್ ಮತ್ತು ಮ್ಯಾಥ್ಸ್. ಓ, ಅದರಲ್ಲೂ ಟಫ್ ಆಗಿರುತ್ತೆ. ಹಾಂ, ಓಕೆ. ಸೈನ್ಸ್ ಮತ್ತು ಮ್ಯಾಥ್ಸಿಗೆ ಟ್ಯೂಷನ್ ಕೊಡ್ತಿದ್ದೀರಾ? ಟ್ಯೂಷನ್ ಕೊಡ್ತೇನೆ. ಸ್ಟೇಟ್ ಸಿಲೆಬಸ್, CBSE, ICSE 3 ಡಿವಿಷನ್ ಮಕ್ಕಳು ಕೂಡ ಬರ್ತಾರೆ. ಓಕೆ ಓಕೆ. ಮಕ್ಕಳೆಲ್ಲ ತುಂಬ ಇದ್ದಾರಾ ಹೇಗೆ? ಹಾಂ, ಮಕ್ಕಳು ತುಂಬ ಇದ್ದಾರೆ. ಹೌದು. ಯಾವ ಟೈಮಲ್ಲಿ? ಬೆಳಿಗ್ಗೆ ಈ ಥರ ಅಂದರೆ ನಂದು 3:30ಗೆ ಸ್ಟಾರ್ಟ್ ಆದರೆ ನೈಟ್ 9:30ವರೆಗೆ ಇರ್ತದೆ. 3 ಬ್ಯಾಚಸ್ ಅಲ್ಲಿ ನಾನು ಕೊಡ್ತೇನೆ ಟ್ಯೂಷನ್. ಓಕೆ ಓಕೆ. ಮತ್ತೆ ಫ್ರೀ ಟೈಮಲ್ಲಿ ನಾನು ಸನಾತನ ನಾಟ್ಯಾಲಯದ ಡಾನ್ಸ್ ಕೂಡ ಕಲಿತಾ ಇದ್ದೆ, ಭರತನಾಟ್ಯಂ ಕಲಿತಾ ಇದ್ದೇನೆ. ಹೌದಾ? ಓಕೆ ಓಕೆ. ಕಲ್ಚರಲ್ ಆಗಿ ಕೂಡ ಸ್ವಲ್ಪ ಆಕ್ಟಿವ್ ಆಗಿದ್ದೀರಾ ಅಂತ. ಓಕೆ, ನೋಡಿದೀಗ ಆಗ್ತಾ ಬಂದಿದೆ. ಓಕೆ.
ನಾವೀಗ ಇದನ್ನು ಗ್ಯಾಸ್ ಸ್ಲೋವಲ್ಲೇ ಸ್ಲೋವಲ್ಲೇ ಇರಲಿ. ಹೌದು, ಸ್ಲೋವಲ್ಲೇ ಇರಲಿ. ಓಕೆ. ಈ ಒಂದು 2 ಮಿನಿಟ್ಸ್ ಸ್ಲೋವಲ್ಲಿ ನಾವೀಗ ಕುದಿಸಿ ಗ್ಯಾಸ್ ಆಫ್ ಮಾಡಿ. ಓಕೆ. ಇದು ಪೂರ್ತಿ ತಣ್ಣಗಾದ ನಂತರ ನಾವು ಫ್ರಿಜ್ಜಲ್ಲಿ ಇಟ್ಟು ಬಿಡಬೇಕು. ಇದು ಪೂರ್ತಿ ತಣ್ಣಗಾದಂದ್ರೆ ಫ್ರಿಜ್ಜಲ್ಲಿ ಇಡಬೇಕು. ಹೌದು, ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಇಡಬೇಕು. ಓಕೆ ಓಕೆ. ಆಯಿತು, ನಾವು ಗ್ಯಾಸ್ ಆಫ್ ಮಾಡುವ. ಓಕೆ. ಹಾಗಾದರೆ ಈಗ ಇದನ್ನು ಸ್ವಲ್ಪ ಒಂದು ಫ್ರಿಜ್ಜಲ್ಲಿ ತಣ್ಣಗಾಗಲಿಕ್ಕೆ ಇಡಬೇಕಲ್ಲ? ಹೌದು, ಕೂಲ್ ಆದ ನಂತರ ಮತ್ತೆ ಫ್ರಿಜ್ಜಲ್ಲಿ ಇಡಬೇಕು. ಓಕೆ. ಈಗ ಇದಕ್ಕೆ ನಾವೀಗ ಬ್ರೆಡ್ ರಸ್ಮಲಾಯ್ ಅಂತ ಹೇಳಿದಲ್ವಾ, ಸೊ ಬ್ರೆಡ್ ನಾವೀಗ ರೆಡಿ ಮಾಡ್ಕೊಳ್ಳೋಲ್ಲ. ಓಕೆ. ಬ್ರೆಡ್ ತಗೊಳ್ಳುವ. ಈಗ ನಾನೀಗ ಬ್ರೆಡ್ನೆಲ್ಲ ಕಟ್ ಮಾಡಿ ಹೌದು, ಬ್ರೆಡ್ ತಗೊಂಡು ಆ ಸೈಡ್ಸ್ ಅನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ನಾನು ಒಂದು ಸ್ಕ್ವೇರ್ ಅಲ್ಲಿ ಮಾಡಿದ್ದೇನೆ. ಓಕೆ. ಇನ್ನೊಂದು ಟ್ರಯಾಂಗಲ್ ಶೇಪಲ್ಲಿ ಮಾಡಿದ್ದೇನೆ. ಓಕೆ. ತ್ರಿಕೋನ ಅಂತ ಹೇಳ್ಬೋದಲ್ಲ? ಹೌದು, ತ್ರಿಕೋನ. ಇದಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ಪನ್ನೀರ್ ತಗೊಳ್ಳುವ. ಪನ್ನೀರಲ್ಲ? ಓಕೆ. ಪನ್ನೀರ್ ತಗೊಂಡು ಸರಿ ನೋಡಿ ಈ ಥರ ಪನ್ನೀರನ್ನು ಸ್ಮ್ಯಾಶ್ ಮಾಡಿದ್ರೆ ಸ್ಮ್ಯಾಶ್ ಮಾಡೋದು. ಸ್ಮ್ಯಾಶ್ ಬೇಗ ಆಗ್ತದೆ. ಈ ಪನ್ನೀರಿಗೆ ಸ್ವಲ್ಪ ನಾವೀಗ ಡ್ರೈ ಫ್ರೂಟ್ಸ್ ಪೌಡರ್ ಯಾವ್ದು ಬೇಕಾದ್ರೂ ಹಾಕ್ಬೋದು. ನಾನೀಗ ಇದಕ್ಕೆ ಗೇರು ಬೀಜ ಮತ್ತೆ ಪಿಸ್ತಾ ಮತ್ತೆ ಬಾದಾಮ್ ಹಾಕಿದ್ದೇನೆ. ಓಕೆ. ಅಚ್ಚ ಕನ್ನಡದಲ್ಲಿ ಗೇರು ಬೀಜ ಅಂತ ಹೇಳಿದ್ರಲ್ಲ? ಹೌದು, ಗೇರು ಬೀಜ, ಗೋಡಂಬಿ. ಗೋಡಂಬಿ ಕೂಡ ನೀವು ಮಿಕ್ಸ್ ಮಾಡಿದ್ರಲ್ಲ? ಹೌದು, ಗೋಡಂಬಿ, ಪಿಸ್ತಾ, ಬಾದಾಮ್. ಹೌದು, ಬಾದಾಮ್. ಓಕೆ. ಈಗ ಒಂಚೂರು ನಾವು ಸಕ್ಕರೆ ಪುಡಿ ಹಾಕಬೇಕು. ಈಗ ಸ್ವಲ್ಪ ಸಾಕು, ಯಾಕೆ ನಾವು ರಸಮಲೈ ಕೂಡ ನಾವು ಸಕ್ಕರೆ ಹಾಕಿದ್ದೇವೆ. ಸೊ ಸ್ವಲ್ಪ ನಾವು ಫಿಲ್ಲಿಂಗ್ಸ್ ಅಲ್ವಾ, ಸೊ ಸ್ವಲ್ಪ ಸ್ವೀಟ್ ಬರಲಿಕ್ಕೆ ನಾವು ಸಕ್ಕರೆ ಪುಡಿ ಒಂಚೂರು ಅರ್ಧ ಸ್ಪೂನ್ ಸಾಕು. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಓಕೆ. ಈಗ ನಾವು ಬ್ರೆಡ್ ಕಟ್ ಮಾಡ್ಕೊಂಡಿದ್ದೇವಲ್ವಾ, ಸೊ ಅದರ ಮೇಲೆ ಮಿಕ್ಸ್ ಅದನ್ನು ಹಾಕ್ತಿದ್ರಲ್ಲ? ಆ ಥರ ರೋಲ್ ಮಾಡೋದಾ? ಹಾಂ, ರೋಲ್ ಕೂಡ ಮಾಡ್ಬೋದು. ಓಕೆ ಓಕೆ ಓಕೆ. ಆ ಥರ ಮಾಡೋದು. ಅದು ಬ್ರೌನ್ ಬ್ರೆಡ್ ರೋಲ್ ಚಂದ ಬರ್ತದೆ. ಸೊ ಇದನ್ನು ಈ ಥರ ಹಾಫ್ ಫೋಲ್ಡ್ ಮಾಡಿ ಸೈಡ್ ಇಟ್ಬಿಡ್ಬೇಕು. ಓಕೆ. ಈ ಥರ ಹಾಫ್ ಫೋಲ್ಡ್. ಓಕೆ. ಬ್ರೆಡ್ ಅಂಟ್ಕೊಳ್ಳೋಕ್ಕೆ ಕೆಲವೊಮ್ಮೆ ಹಾಲು ಆ ಥರ ಹಾಲೆಲ್ಲ ಹಾಕ್ಬೋದು. ಈಗ ನಾವು ಇದಕ್ಕೆ ಫಿಲ್ ಮಾಡೋ ಮೊದಲು ನಾವು ಮಾಡಿಟ್ಟ ರಬ್ಬಿ ಈಗ ತಣ್ಣಗಾಗಿದೆಲ್ಲ. ಸೊ ಈಗ ಒಂದು ಬೌಲಲ್ಲಿ ಈ ರಬ್ಬಿಯನ್ನು ಹಾಕೊಳ್ಳುವ. ಓಕೆ. ಅದನ್ನು ಇವಾಗ ಈಗ ಈ ಬೌಲಲ್ಲಿ ಹಾಕಿ ಆಯಿತು. ಒಂದು 10 ನಿಮಿಷ ಬೇಕಲ್ಲ? ಓಕೆ. ಓಕೆ. ಈಗ ನಾವೀಗ ತ್ರಿಕೋನ ಶೇಪಿಗೆ ಕೂಡ ನಾವು ಫಿಲ್ ಮಾಡ್ಕೊಳ್ಳುವ. ಓಕೆ. ಸ್ವಲ್ಪ ದೊಡ್ಡ ಬ್ರೆಡ್ ಆದರೆ ಈಸಿ ಆಗುತ್ತಲ್ಲ? ಹೌದು ಹೌದು. ಹಾಂ, ಅದರ ಮೇಲಿಂದ ಹಾಕುದಾ? ಮೇಲಿಂದ ಹೀಗೆ. ಓಕೆ. ಈಗ ನೀಟಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಓಕೆ. ರಸಮಲಾಗಿ ಬಿಡುವಾಗ ಏನು ಪ್ರಾಬ್ಲಮ್ ಆಗಲ್ಲ ಅಂದರೆ ಈಗ ಬಿಟ್ಕೊಡೋದು ಆ ಥರ? ಓಕೆ. ಈಗೆಲ್ಲ ಫಿಲ್ಲಿಂಗ್ಸ್ ಮಾಡಿ ಆಯಿತು. ಬ್ರೆಡ್ ಎಲ್ಲ ರೆಡಿ ಆಗಿದೆಲ್ಲ? ಸೊ ಅದು ಈಗ ನಾವೊಂದು ಸರ್ವಿಂಗ್ ಬೌಲ್ ತಗೊಳ್ಳುವ. ಓಕೆ. ನೀಟಾಗಿದೆ. ನೀನು ಓಕೆ. ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ. ಈಗ ಕಾಯ್ತಾ ಇರ್ತಾರಲ್ಲ? ರಬ್ಬಿ ಹೊರಗೆ ತಗೊಂಡು ಹೋಗ್ಲಿಕ್ಕೆ ಮಾತ್ರ ಬಾಕಿ ಇರೋದು. ಹೌದು ಹೌದು. ಅಂದರೆ ಅದಕ್ಕೆ ಈಗ ಅದರ ಮೇಲೆ ಹಾಕ್ತೀರಾ? ಹೌದು, ಅದರ ಮೇಲೆ ಹಾಕಿ. ಹಾಂ ಹಾಂ ಹಾಂ. ಓಕೆ ಓಕೆ. ಈಗ ಬ್ರೆಡ್ ಅರೇಂಜ್ ಮಾಡಿ ಆಯಿತು. ನಾವೀಗ ಫ್ರೀಸರಲ್ಲಿ ರಸಮಲೈ ತೆಗಿಬೇಕಲ್ಲ? ರಸಮಲೈ ತೆಗಿ. ಓಕೆ. ಫ್ರೀಜರಲ್ಲಿ ಇಟ್ಟಾಕೋಣ. ಬೇಗ ಕೋಲ್ಡ್ ಆಗ್ತಾಯಲ್ಲ? ಕೋಲ್ಡ್ ಆಯಿತು. ಓಕೆ.
ಈಗ ಎಲ್ಲರೂ ಕಾಯ್ದೀಗ ರಸ್ಮಲೈ, ಬ್ರೆಡ್ ರಸ್ಮಲೈ. ಫೈನಲಿ ಬ್ರೆಡ್ ರಸ್ಮಲೈ ರೆಡಿ ಆಗ್ತಾ ಉಂಟಲ್ಲ. ಆ ಕಲರ್, ಆ ಕೇಸರ್ ಚೆನ್ನಾಗಿ ಬರುತ್ತೆ. ನೀವು ಅದ್ರ ಮೇಲ್ಗಡೆ ಹಾಕುವಾಗಲೇ ಬಾಯಲ್ಲಿ ನೀರು ಇರುತ್ತೆ ಉಂಟಲ್ಲ, ಮಕ್ಕಳಿಗೆಲ್ಲ ಇದು ಭಯಂಕರ ಇಷ್ಟ ಆಗ್ಬೋದಲ್ಲ? ಮಕ್ಕಳಿಗೆಲ್ಲ ತುಂಬ ಇಷ್ಟ. ಒಂದು ಬೌಲ್ ಕೊಡಿ. ಓಕೆ, ನಾವಿದು ಸರ್ವ್ ಮಾಡುವಾಗ ಸೊ ಬೇಕಾದರೆ ಸೊ ರಬ್ಡಿಯನ್ನು ಹಾಗೆ ಕೂಡ ನಮಗೆ ಟೇಸ್ಟ್ ಮಾಡ್ಬೋದು. ಹಾಗೆ ಮಾಡ್ಬೋದಲ್ಲ? ಓಕೆ. ಬ್ರೆಡ್ ರಸ್ಮಲೈ ರೆಡಿ ಆಗಿಲ್ಲ. ನಮಗೀಗ ಬ್ರೆಡ್ ರಸ್ಮಲೈ ರೆಡಿ ಆಗಿದೆ. ಓಕೆ, ನೋಡೋಕ್ಕೂ ಸಾಕಾಗಿದೆ. ಅಂದರೆ ಈ ಥರ ನಾವೇ ಮನೇಲಿ ಮಾಡಿ ಟೇಸ್ಟ್ ಮಾಡೋದು ಚೆನ್ನಾಗಿರುತ್ತಲ್ಲ, ಚೆನ್ನಾಗಿ ಬಂದಿರುತ್ತೆ ನಂಗೆ ಅನ್ನಿಸ್ತಾ ಉಂಟು. ರಸ್ಮಲೈ ಎಲ್ಲ ಮೇಲ್ಗಡೆ ಎಲ್ಲ ಬಿದ್ದು ಬ್ರೆಡ್ಡಿಗೆ ಬಿದ್ದು ತಿನ್ನುವಾಗ ಬಾಯಿಗೆ ಹೋಗುವಾಗ ಫುಲ್ ಖಾಲಿ ಮಾಡೋದಲ್ಲ. ಇದು ಬ್ರೆಡ್ ಆದ್ರಿಂದ ಆಗಲೇ ತಿನ್ನಬೇಕು, ಸ್ವಲ್ಪ ಕೂಡಲೇ ಅದು ನಾಣಿ ಹೋಗುತ್ತೆ ಅಂತ ಹೇಳೋದಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಅನುರಾಧ ಅವರು ಸಖತ್ತಾಗಿರುವಂತಹ ಬ್ರೆಡ್ ರಸ್ಮಲೈ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ, ಯಾಕಂತ ಹೇಳಿದರೆ ಬಾಯಲ್ಲಿ ನೀರು ಇರುತ್ತಂಟು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಬ್ರೆಡ್ ರಸ್ಮಲೈ ತಯಾರಿಸುವ ವಿಧಾನ: ಮೊದಲು 2 ಕಪ್ ದಪ್ಪನೆ ಹಾಲನ್ನು ಕುದಿಸಿಕೊಳ್ಳಿ. ಅದರ ಅರ್ಧದಷ್ಟು ಆಗುವವರೆಗೂ ಕುದಿಸಿ. ಇನ್ನೊಂದೆಡೆ 4 ರಿಂದ 5 ಚಮಚ ಕಸ್ಟರ್ಡ್ ಪುಡಿಗೆ ಸ್ವಲ್ಪ ಹಾಲನ್ನು ಸೇರಿಸಿ ತೆಳು ಮಾಡಿಕೊಳ್ಳಿ. ಕುದಿಯುತ್ತಿರುವ ಹಾಲಿಗೆ ನೆನೆಸಿದ ಕುಂಕುಮ ಕೇಸರಿ ಸೇರಿಸಿ ಕಸ್ಟರ್ಡ್ ಮಿಶ್ರಣವನ್ನು ಸೇರಿಸಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಹಾಲು ಸ್ವಲ್ಪ ದಪ್ಪವಾದ ನಂತರ ಸಕ್ಕರೆ ಸೇರಿಸಿ ಸಣ್ಣ ಉರಿಯಲ್ಲಿ ಕುದಿಸಿ. ತಣ್ಣಗಾದ ನಂತರ ಫ್ರಿಡ್ಜ್ನಲ್ಲಿಡಿ. ಆನಂತರ ಪನೀರ್ ತುರಿಗೆ ಡ್ರೈ ಫ್ರೂಟ್ಸ್ ಪುಡಿ, ಸಕ್ಕರೆ ಪುಡಿ ಹಾಕಿ ಬೆರೆಸಿಕೊಂಡು ಬ್ರೆಡ್ ತುಂಡುಗಳ ಮೇಲೆ ಹರಡಿ ಇನ್ನೊಂದು ಬ್ರೆಡ್ನಿಂದ ಮುಚ್ಚಿಟ್ಟುಕೊಳ್ಳಿ. ಆ ಬಳಿಕ ಸರ್ವಿಂಗ್ ಪ್ಲೇಟ್ನಲ್ಲಿ ಪೂರ್ಣ ತುಂಬಿದ ಬ್ರೆಡ್ ಅನ್ನು ಇಟ್ಟು ಮೇಲಿನಿಂದ ತಯಾರಿಸಿದ ರಬಡಿ ಹಾಕಿ ಸರ್ವ್ ಮಾಡಿ. ಈಗ ಬಾಯಲ್ಲಿ ನೀರೂರಿಸುವ ಬ್ರೆಡ್ ರಸ್ಮಲೈ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಇವಾಗ ಒಂದು ಪೊಟೆಟೊ ತ್ರಿಕೋನ ಬೈಟ್ಸ್ ಅಲ್ಲ, ಇನ್ನೊಂದು ಬ್ರೆಡ್ ರಸ್ಮಲೈ, ಎರಡು ಕೂಡ ನಮ್ಮ ಎದುರುಗಡೆ ಬಂದು ಕೂತಿದೆ. ಈಗ ಯಾವುದನ್ನು ಫಸ್ಟ್ ಟೇಸ್ಟ್ ನೋಡುವ? ಯಾವ್ದು ಬೇಕು? ನಾವು ಫಸ್ಟಿಗೆ ತ್ರಿಕೋನ ಬೈಟ್ಸ್ ನೋಡುವಲ್ಲ? ಓಕೆ, ತಗೊಳ್ಳಿ. ಸಾಕಾಗಿದೆ. ಇದಕ್ಕೆ ಏನಾದರೂ ಚಟ್ನಿ ಇದ್ರೆ ಗ್ರೀನ್ ಚಟ್ನಿ ಹಾಕ್ಬೋದು, ಇಲ್ಲ ಸಾಸ್ ಕೂಡ ಹಾಕ್ಬೋದಲ್ಲ. ಈವ್ನಿಂಗ್ ಟೈಮೆಲ್ಲ ಟೀ ಜೊತೆಲ್ಲ ಸಾಕಾಗಿರೋದಲ್ಲ. ಓಕೆ, ನಾವಾಗಾದರೆ ಎರಡನೇದು ಬ್ರೆಡ್ ರಸ್ಮಲೈ ಟೇಸ್ಟ್ ನೋಡುವಲ್ಲ, ತಗೊಳ್ಳಿ. ಇದನ್ನು ಹೇಗೆ ಹೀಗೆ ಕಟ್ ಮಾಡಿ ತಿನ್ನಬೇಕಾ? ಹೀಗೆ ಕಟ್ ಮಾಡಿ ಹೀಗೆ ರಬ್ಡಿ ಒಟ್ಟಿಗೆ ಬಾಯಿಗೆ ಹಾಕೊಳ್ಳೋದು. ಓಕೆ, ಇದು ಸಾಕಾಗಿದೆ. ಇದನ್ನಂತೂ ನೀವು ಮಕ್ಕಳಿಗೆ ತುಂಬ ಇಷ್ಟ ಅಂತ ಹೇಳಿದಲ್ಲ, ಮಕ್ಕಳಂತೂ ಹೇಗೆ ಯೂಸ್ ಮಾಡ್ತಾರೆ, ನಾವು ಕೂಡ ದೊಡ್ಡವರು ಕೂಡ ತಿನ್ಬೋದಲ್ಲ. ಇದು ಈವ್ನಿಂಗ್ ಟೈಮ್ ಕೂಡ ತಿನ್ಬೋದು, ನಾರ್ಮಲ್ ಟೈಮ್ ಕೂಡ ತಿನ್ಬೋದಲ್ಲ. ಪಾರ್ಟಿಗೆಲ್ಲ ಮಾಡಿದರೆ ಒಂದು ಸೈಡಲ್ಲಿ ಇಟ್ಟರೆ ಊಟ ಜೊತೆ ಎಲ್ಲ ತಿನ್ಬೋದಲ್ಲ. ಓಕೆ, ಅದರ ಜೊತೆ ಅದನ್ನು ಹಾಗೆ ರಸ್ಮಲೈ ಟೇಸ್ಟ್ ಮಾಡೋದಲ್ಲ. ಇದು ಕೂಡ ಸಾಕಾಗಿತ್ತು. ಹಾಲೆಲ್ಲ ನೀವು ದಪ್ಪ ಗಟ್ಟಿ ಹಾಲು ಹಾಕಿ ಅದನ್ನು ಸ್ವಲ್ಪ ಇದು ಜಾಸ್ತಿ ಕುದಿಸಿ ಚೆನ್ನಾಗಿ ಮಾಡಿದ್ರ. ಎರಡು ಕೂಡ ಸಾಕಾಗಿ ಬಂದಿದೆ ಮ್ಯಾಮ್. ಅದರಂತೂ ಬ್ರೆಡ್ ರಸ್ಮಲೈ ಇನ್ನೂ 100 ಅಂತ ಹೇಳ್ಬೋದು. ಓಕೆ, ಹೇಗೆ ಅನ್ನಿಸ್ತು ಎರಡು ಅಡಿಗೆ ಮಾಡಿ? ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನಮ್ಮ ಟಿ.ವಿ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಎಲ್ಲರಿಗೂ ನನ್ನದು ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎರಡು ಅಡಿಗೆ ಕೂಡ ಚೆನ್ನಾಗಿ ಬಂತು, ಟೇಸ್ಟಿಯಾಗಿ ಮಾಡಿದ್ದೀರಾ. ಮತ್ತು ಒಂಥರ ಬ್ರೆಡ್ ರಸ್ಮಲೈ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದಲ್ಲ, ಟೈಮ್ ಜಾಸ್ತಿ ತಗೊಂಡ್ರು ಕೂಡ ಟೇಸ್ಟಿಯಾಗಿ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ಹಾಗೆ ನೀವು ನಿಮ್ಮ ಏನು ಸ್ಟಡೀಸ್ ಏನು ಟೀಚಿಂಗ್ ಎಲ್ಲ ಮಾಡ್ತೀರಾ ಎಲ್ಲವೂ ಕೂಡ ಚೆನ್ನಾಗಿ ಹೋಗ್ತಾ ಇರಲಿ ಅಂತೇಳಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್.
ಓಕೆ, ಅನುರಾಧ ಅವರು ಸಾಕದಾಗಿರುವಂತಹ ಬ್ರೆಡ್ ರಸ್ಮಲೈ ಹಾಗೂ ಮತ್ತು ತ್ರಿಕೋನ ಬೈಟ್ಸ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಿದ್ದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಹಾಗೂ ನಾರನ್ಸ್ our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.